ಕೇರಳವನ್ನ ಸರ್ವನಾಶದತ್ತ ಕೊಂಡೊಯ್ಯುತ್ತಿರುವ ಭ್ರಷ್ಟಾಚಾರ ಎಂಬ ಪಿಡುಗು ಕ್ಯಾನ್ಸರ್ ರೀತಿಯಲ್ಲಿ ರಾಷ್ಟ್ರ ವ್ಯಾಪಕವಾಗಿ ಹರಡುತ್ತಿದ್ದು, ಇದನ್ನು ಹತ್ತಿಕ್ಕುವ ಉದ್ದೇಶದಿಂದ ಸಾಮಾಜಿಕ ಕಾರ್ಯಕರ್ತರಾದ ಎಂಎಂ ಪೌಲೋಸ್ ಎಂಬುವರು ಕೇರಳ ಕರ್ನಾಟಕ ಗಡಿ ಪ್ರದೇಶವಾದ ತಲಪಾಡಿಯಿಂದ ತಿರುವನಂತಪುರದ ಕಳಿಯಂಕೋವಿಲ ತನಕ ಭ್ರಷ್ಟಾಚಾರದ ವಿರುದ್ಧ ಕೇರಳ ಯಾತ್ರೆಯನ್ನ ಆರಂಭಿಸಿದ್ದಾರೆ. ಇಂದು ಬೆಳಿಗ್ಗೆ ತಲಪಾಡಿಯಲ್ಲಿ ನಡೆದ ಕೇರಳ ಯಾತ್ರಾ ಕಾರ್ಯಕ್ರಮಕ್ಕೆ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಎಕೆಎಂ ಅಶ್ರಫ್ ಅವರು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಇಂದಿನ ಯುಗದಲ್ಲಿ ಪ್ರತಿಯೊಂದು ಇಲಾಖೆಯಲ್ಲೂ ಲಂಚ ಹಾಗೂ ಭ್ರಷ್ಟಾಚಾರ ತಾಂಡವಾಡುತ್ತಿದೆ. ಇದನ್ನು ಹತ್ತಿಕ್ಕಲು ತನ್ನ ಮುದಿ ವಯಸ್ಸಿನಲ್ಲೂ ಭ್ರಷ್ಟಾಚಾರದ ವಿರುದ್ಧ ಯುದ್ಧಕ್ಕೆ ಇಳಿದಿರುವ ಎಂಎಂ ಪೌಲೋಸ್ ರವರ ಈ ಹೋರಾಟವನ್ನು ಮೆಚ್ಚಲೇಬೇಕಾಗಿದೆ ಎಂದು ಹೇಳಿದರು. ചരിത്ര യാത്രയാണ് ഇവിടെ നിന്ന് ആരംഭിക്കുന്നത്. വലിയ സ്റ്റേജില്ല, ആരവങ്ങളില്ല, ആൾക്കൂട്ടങ്ങളുടെ കുറവുകളൊക്കെ നമുക്കിവിടെ കാണാം. സ്വാതന്ത്ര്യത്തിന് ശേഷം ഇന്ത്യ ആഗ്രഹിക്കുന്ന ഏറ്റവും നല്ല ഒരു മുദ്രാവാക്യം, ഇന്ത്യയുടെ സ്വാതന്ത്ര്യത്തിന്റെ 70 വർഷം പിന്നിട്ടിട്ടും ഈ രാജ്യത്തിന്റെ ഇന്നലകളിലെ സ്റ്റേറ്റുകളുടെ ആയാലും കേന്ദ്രത്തിലെ ആയാലും ഭരണകൂടങ്ങളുടെ ഭൂതകാല ചരിത്രമെടുത്ത് പരിശോധിച്ചു നോക്കിയാൽ ലോകത്തിന്റെ മുന്നിൽ ഇന്ത്യക്കാരൻ തലകുലിച്ചു നിന്നിട്ടുള്ളത് ഈ രാജ്യത്തിലെ അഴിമതി എന്നുള്ള കാര്യത്തിൽ ഒരു തർക്കവുമില്ല. കാസർഗോഡ് ജില്ലാ പഞ്ചായത്ത് സ്ഥാಯಿ ಸಮಿತಿ ಅಧ್ಯಕ್ಷ ಹರ್ಷದ್ ವರ್ಕಾಡೆ, ಮುಸ್ತಫಾ ಉದ್ಯಾವರ, ಡಾಕ್ಟರ್ ಕೆ ಖಾದರ್, ಕೃಷ್ಣಪ್ಪ, ಸೋಮಶೇಖರ್, ಸಿ ನಾರಾಯಣ್ ಮೊದಲಾದವರು ಈ ಸಂದರ್ಭ ಹಾಜರಿದ್ದರು.